ನೋವು ಇನ್ನೂ ಮುಂದುವರಿಯುತ್ತಾ ಉಂಟಲ್ಲ. ಸಹೋದರಿಯ ಮಕ್ಕಳೇ ಲೋಕದಲ್ಲಿ ವಿಜೃಂಭಿಸುತ್ತಾ ಇದ್ದಾರೆ. ಇಂದಲ್ಲ ನಾಳೆ ನನ್ನ ಸಮಸ್ಯೆಗೆ ಪರಿಹಾರ ಸಿಕ್ಕಿತು ಅಂತ ಸಿಕ್ಕಿದ್ರೆ ಯಾರಿದ್ದಾರೆ ನನ್ನ ನೋವನ್ನು ಪರಿಹರಿಸುವುದು ಯಾರಿದ್ದಾರೆ? ತಾಯಿಗೆ ಸಮಾನ ನೀವು. ಸರಿ, ದುಃಖದಲ್ಲಿದ್ದೀರಿ. ಹೌದು. ನಿಮಗೊಬ್ಬ ಮೊಮ್ಮಗ ಆಗಿದ್ದಾನೆ, ನೆನಪಿದೆಯಾ? ಈ ರೀತಿಯ ಸಂತೋಷದಲ್ಲಿ ಇರುವಾಗ ದುಃಖ ಮಾಡ್ತಾ ಇದ್ದೀರಿ. ಯಾಕೆ ಅಂತ ನನಗೆ ಅರ್ಥ ಆಯ್ತು. ಅಲ್ವಾ? ಏನು? ದೇವಲೋಕ ಸ್ವಾಧೀನ ಮಾಡ್ಬೇಕಲ್ವೇ? ಅಪ್ಪಣೆಗಳಿ ನಾನು ಹೋಗುತ್ತೇನೆ. ಏನು ಮಾಡ್ತೀರಿ? ಯುದ್ಧ ಮಾಡಿ ದೇವತೆಗಳನ್ನು ಓಡಿಸಿ ಅಲ್ಲಿ ಸ್ವಾಧೀನ ಮಾಡಿಕೊಳ್ತೇನೆ. ಹಾಗಂತ ನನ್ನ ಮನಸ್ಸಿಗೆ ಆವರಿಸಿಕೊಂಡಂತ ನೋವನ್ನು ಪರಿಹರಿಸ್ತೀರಿ? ಖಂಡಿತ. ಆ ಶುಭ ಪ್ರತೀಕ್ಷೆಯಲ್ಲಿರುವುದಕ್ಕಾಗಿ ಕಾತರಿಸ್ತಾ ಇದ್ದವಳು ನಾನು. ಇದು ವೀಳ್ಯವನ್ನು ಕೊಟ್ಟಿದ್ದೇನೆ, ವಿಜಯಶಾಲಿಯಾಗಿ. ಓಡಿದ್ದಾರೆ. ಸಿಂಹಾಸನ ನಮ್ಮದಾಗಿದೆ. ಮುಕ್ಕಣ್ಣನು ಬಂದರು, ಮುಕ್ಕಣ್ಣನು ಮುಕ್ಕಣ್ಣನು
ಹೊತ್ತಿನಲ್ಲಿ ಹಕ್ಕಿಯ ತೆರದಲ್ಲಿ ಹಾರುತ್ತಾ ಬಂದಿಯಲ್ಲ. ನಿಜ. ಯಾವನ ನೀನು ಬಿಡು. ಮುಕ್ಕಣ್ಣನಿಗೆ ಇದಿರಾದರೂ ಅವರ ಸೊಕ್ಕನ್ನು ಮುರಿಯುವಂತ ಸಾಮರ್ಥ್ಯ ನನ್ನಲ್ಲಿತ್ತು. ಪಾತಾಳ ಲೋಕದಲ್ಲಿದ್ದುಕೊಂಡು ಆಳ್ವಿಕೆಯನ್ನು ಮಾಡಬೇಕಾದಂತಹ ನೀನಿಂದು ದೇವತೆಗಳನ್ನು ಸದೆಬಡಿದು ದೇವಪೀಠವನ್ನು ಏರಿದೆಯಾ? ಏರಿದಂತಹ ನಿನ್ನನ್ನು ಅರಕ್ಷಣದಲ್ಲಿ ಇಳಿಸುವುದಕ್ಕಾಗಿ ಬಂದವನು ನಾನೇ ಯಕ್ಷರಾಜ. ನೀನು ನನಗೆ ಲಕ್ಷ್ಯವೇ ಅಲ್ಲಪ್ಪ. ನಿನ್ನನ್ನು ದಂಡಿಸುವುದಕ್ಕೆ ಆಯುಧದ ಅಗತ್ಯ ನನಗಿಲ್ಲ. ಬಲವಾದಂತಹ ಕೊಕ್ಕೋ ಇದೆ. ನಿನ್ನನ್ನು ಕಚ್ಚಿಕೊಳ್ಳುವ ಸಂತೋಷಗೊಂಡಂತಹ ದೇವತೆಗಳು ಸುಮವೃಷ್ಟಿಯನ್ನು ಸುರಿಸ್ತಾ ಇದ್ದಾರೆ. ತಡ ಮಾಡುವುದಲ್ಲ, ಯಕ್ಷಲೋಕವನ್ನು ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.